ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಾಗೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಇಂದ್ರಜಿತ್ ಅಣ್ಣ ಅವರೇ, ಚೆನ್ನಾಗಿದ್ದೀರಾ? ಗಡ್ಡೆ ಎಲ್ಲಾಡ್ಸೋದು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರಾ? ನಾವು ಜಾಸ್ತಿ ನಿಮ್ಮ ಬಗ್ಗೆ ಮಾತಾಡಿ ನಿಮಗೆ ಹೀರೋ ಫೋರ್ಸ್ ಕೊಡಲ್ಲ. ಡ್ರಗ್ಸ್ ಕೇಸಲ್ಲಿ ಸಾಕ್ಷಿಗಳು ಏನು ಕೊಡ್ದಲ್ಲೇ ವಾಪಸ್ ಮನೆಗೆ ಹೋದ್ರಲ್ಲ, ಹಂಗೆ ಈ ಕೇಸಾಗಿ ಎಲ್ಲಾದರೆ ನೀವು ಸಾಕ್ಷಿಗಳು ಕೊಡ್ದಲ್ಲೇ ಮನೆಗೆ ಹೋದ್ರೆ ಮಾತ್ರ ಮನೆಯಿಂದನೂ ಹೊರಗೆ ಬರಲ್ಲ, ಜನಗಳ ಜೀವನಕ್ಕೂ ಬರಲ್ಲ. ಕೊಡು, ನೀನು ಸಾಕ್ಷಿ ಕೊಡು. ನಮ್ಮ ಯಜಮಾನ್ರು ಗಲಾಟೆ ಮಾಡಿರೋದಕ್ಕೆಲ್ಲ ಸಾಕ್ಷಿ ಕೊಡು, ಆಮೇಲೆ ಮಾತಾಡ್ತೀವಿ. ಈಗ ಪದೇ ಪದೇ ಮಾತಾಡಿ ನಿನ್ನನ್ನು ಒಳ್ಳೇದು ಮಾಡೋಕ್ಕೆ, ನಿನ್ನನ್ನು ಹೀರೋಯಿಸಮಿಗೆ ತೊಗೊಂಬಂದು ನಿಲ್ಸೋಕ್ಕೆ ನಮಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನಾವು ಹಿಂಗೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಯಜಮಾನ್ರು ಹೊಡಿತಾರೆ. ಸಾಕ್ಷಿ ಕೊಡ್ದಲ್ಲೇ ಎಲ್ಲನೇ ಮನೆ ಸೇರ್ಕೊಂಡ್ರೆ ಮಗನೇ, ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ? ರೆಕ್ಕೆ ಪುಕ್ಕ ಮುಂದಿನ ಡೈಲಾಗ್ ಗೊತ್ತಾಯ್ತಲ್ವಾ? ಅನುಭವಿಸ್ತೀಯ. ಸಾಕ್ಷಿ ಕೊಡಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.